ನಾವು ಅತ್ಯಂತ ಸಂತೋಷದಿಂದ ಅವರನ್ನು ಸ್ವಾಗತಿಸಬೇಕು. ತಾವೆಲ್ಲರೂ ಒಂದು ಗಳಿಗೆ ಎದ್ದು ನಿಂತು ಮುಖ್ಯಮಂತ್ರಿಗಳು ವೇದಿಕೆಗೆ ಬರುವಾಗ, ಗಣ್ಯರು ವೇದಿಕೆಗೆ ಬರುವಾಗ ನಮ್ಮ ಕಾರ್ಕಳದ ಜನತೆಯ ಕಲ್ಚರ್ ಅಂತ ನಾವೇನು ಕರಿತೇವೆ, ದಯವಿಟ್ಟು ನಾವೆಲ್ಲರೂ ಸೇರಿ ಅದನ್ನು ತೋರಿಸೋಣ. ಮುಖ್ಯಮಂತ್ರಿಯವರನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲ ಸಭಾಸದರಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯನ್ನ ಕಾಣ್ತಾ ಇರುವಂತ ಕ್ಷೇತ್ರ ಕಾರ್ಕಳ ಕ್ಷೇತ್ರ. ಬಂಧುಗಳೇ, ಈಗ ಬಹುನಿರೀಕ್ಷಿತ ಸೃಷ್ಟಿಕರ್ತ ಪರಶುರಾಮನ ಭವ್ಯ ಮೂರ್ತಿಯ ಲೋಕಾರ್ಪಣೆ ಮಾನ್ಯ ಮುಖ್ಯಮಂತ್ರಿಗಳು ನಾಡದೊರೆ ಬಸವರಾಜ ಬೊಮ್ಮಾಯಿ ಅವರಿಂದ ಲೋಕಾರ್ಪಣೆ, ಶಂಖನಾದದ ಮುಖಾಂತರ ಲೋಕಾರ್ಪಣೆ.
ಧರ್ಮಸ್ಥಳದ ಸರ್ವ ಪ್ರಜೆಗಳ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಸನ್ಮಾನ. ಸರ್ ಸರ್ ಈ ಸೈಡ್ ಮೇಡಮ್ ಸ್ವಲ್ಪ ಸೈಡ್ ಸೈಡ್